ಯುಕ್ತವಾದದ್ದನ್ನು ಮಗು ಹೇಳಿದರೂ ಕಿಡಿ ನುಡಿದರೂ ಕೇಳಬೇಕಂತೆ. ಇಷ್ಟರವರೆಗೆ ಯುಕ್ತವಾದಂತಹ ಪಥನಿರ್ದೇಶನ ಇದ್ದಂತಹ ಸತಿ ನೀನು. ಆದ್ದರಿಂದಲೇ ಹೆಂಡತಿಗೆ ಕರುಣೇಶು ಮಂತ್ರಿ ಅಂತ ಪ್ರಾಜ್ಞರಾಡಿದ್ರು. ಸತ್ಯ, ನಾನು ಮಾಡುವ ಪ್ರತಿಯೊಂದು ಪ್ರಕ್ರಿಯೆಗಳಲ್ಲಿ ಕೂಡ ನೀನು ಭಾಗಿಯಾಗಿದ್ದಿ ಎನ್ನುವುದು ಸಹಕಾರವನ್ನು ಕೊಡ್ತಾ ಇದ್ದೇನೆ. ಸತ್ಯಭಾಮ, ನೋಡಿದೆಯಾ ಬಂದಿರುವ ಸುರವರ್ಗ ಯಾರೋ ಹೊರಟು ಹಾಗೆ ಹೋದ ಹಾಗೆ ಕಾಣಿಸ್ತಾ ಇದೆ. ಅಥವಾ ಗಗನಾಂಗಣದಲ್ಲಿ ನೋಡ್ತಾ ಇದ್ದಾರೆ. ಹೇಗೆ ಹೆಂಡತಿಯಲ್ಲಿಯೇ ಮಾತಾಡಿ ಮುಗಿಸ್ತಾನೋ ಪ್ರಸಂಗ ಮುಂದುವರಿಸ್ತಾನೋ ಎಂಬ ಹಾಗೆ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಸತ್ಯ, ಮುಂದೆ ಅವರು ಹಿಂದಿನಿಂದ ನಾನು ಕ್ಷಮಿಸುವುದಕ್ಕೆ ಕಾರಣವಾದಂತಹ ಪ್ರಕರಣ ಒಂದು ಉಂಟು. ಕಾಂತೆ, ವರ್ತಮಾನ ಕಾಲದಲ್ಲಿ ಧಾರಿಣಿಯಾತ್ಮಜನೆಂದೇ ಖ್ಯಾತಿವೆತ್ತವ ಕೂಲ ನರಕ ದೈತ್ಯ ಸತ್ಯ ರಾಜ್ಯೋತಿಷ ಪಟ್ಟಣದಲ್ಲಿ ಆಕೆವಾಳತನವನ್ನು ನಡೆಸ್ತಾ ಇದ್ದಾನೆ. ಮಂತ್ರಿ ವರ್ಗವನ್ನು ಸೇರಿಸಿಕೊಂಡು ಲೋಕದ ಹಿತದ ಮಂತ್ರನಾಗಾರ ವಿರಚಿಸುವ ಬದಲಾಗಿ ಅಧರ್ಮದ ಮಂತ್ರನಾಗಾರವನ್ನು ನಡೆಸ್ತಾ ಇದ್ದಾನೆ. ಪಾಮ ಕರ್ಮಾದಿ ಪ್ರಕ್ರಿಯೆಗಳಿಂದ ಲೋಕ ಧರ್ಮವನ್ನು ಕೆಡಿಸ್ತಾ ಇದ್ದಾನೆ. ಅಯ್ಯೋ ದೇವರು, ಏನಿದು ಸ್ವಾಮಿ, ಊಟ ಇಲ್ಲ ಕೇಳಿದ್ರೆ ಮುಂದ 30 ಮನೆ ಊಟ ಹೇಳ್ತಿರಲ್ಲ. ಸತ್ಯ, ನಾನು ಕೇಳಿದ್ದು ಹೊರಟದ್ದಿಲ್ಲ ಮನೆಗೆ ಮೊದಲಾಗಿ. ನೀವಾದ್ರೂ ಕೂಡ ನರಕಾಸುರನ ಕಥೆ ಹೇಳ್ತಾ ಇದ್ದೀರಿ. ಏನಿದು ಹೆಂಡತಿ ಎಲ್ಲಿಗೆ ಅಂತ ಕೇಳುವುದ? ಅದಕ್ಕೆ ನಾನು ಅಷ್ಟು ಬಳಸಿದ್ದು. ಹೌದಾ? ದೂರ ಅಂತ ಕೇಳಬೇಕು. ದೂರ ಎಲ್ಲಿಗೆ? ಪುನಃ ಬರುವುದಲ್ಲಿ ದೂರದಲ್ಲೇ ಎಲ್ಲಿಗೆ ಬೇಗ ಗೊತ್ತಾಯ್ತಲ್ಲ. ದೂರ ಹೊರಟದ್ದು ದೂರನ ದೇವಲೋಕವನ್ನು ಸೂರ್ಯಗೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? ದೇವತೆಗಳನ್ನು ಸೋಲಿಸಿದ್ದು ಮಾತ್ರ ಅಲ್ಲ, ಅದಿತಿ ದೇವಿಯ ಕುಂಡಲ, ಕರುಣನ ಮಣಿಶೈಲ, ಕುಬೇರನ ಪುಂಡಾರ ಇತ್ಯಾದಿ ಸತ್ವಸ್ತುಗಳನ್ನು ತಾನು ಅಪಹಾರಗೈದಿದ್ದಾನೆ. ಆದಿತ್ಯವನನ್ನು ಗುಣಬಹುದೇ? ಈಗ ನಿಮ್ಮ ಅಜ್ಜಿಯ ಓಲೆ ಹೋಯ್ತಾ? ನಮ್ಮ ಅದಿತಿ ದೇವಿ ಅದಕ್ಕೆ ಮೌಲ್ಯ ಎಷ್ಟು ಗೊತ್ತಿರ್ತದೆ. ದೇವರ ಕರ ತಾಯಿ ಅಲ್ವಾ? ಹಿರಿಯರ ಓಲೆ ತರಿಸುವುದು ಕಷ್ಟ. ಹೊಸ ಹೊಸ ಓಲೆ ಎಷ್ಟೋ ಬರ್ತದೆ, ಆದ್ರೆ ಹಿಂದಿನದ್ದು ಬೇಕಲ್ಲ. ಇಂಥದ್ದು ನಮ್ಮವರದ್ದು ಅಂತ ಹೇಳಬೇಕಲ್ಲ, ಪರಂಪರೆ ಉಳಿಸಬೇಕಲ್ಲ. ಕೆಲವು ಸಲ ಪರಂಪರೆ, ಕೆಲವು ಸಲ ಹೊಸತನ, ಇದು ಮೈಗೂಡಬೇಕು. ಹೊಸ ಚಿಗುರು ಹಣೆ ಬೇರೆ. ಆದ್ದರಿಂದ ಅದನ್ನು ಮತ್ತೊಮ್ಮೆ ದೇವಸಂಪದವನ್ನು ದೇವಲೋಕಕ್ಕೆ ಒಪ್ಪಿಸಬೇಕಿದ್ರೆ ನರಕ ದೈತ್ಯನವದೇ ಅವನನ್ನು ಕೊಂದು ಸುರ ಸಂಪದವನ್ನು ಮತ್ತೊಮ್ಮೆ ದೇವಭೂಮಿಗೆ ಒಪ್ಪಿಸಿ ದೇವೇಂದ್ರನಿಗೆ ಪೀಠ ಕೊಟ್ಟು ಬರುವಂತಹ ವ್ಯವಸ್ಥೆಗೆ ತೊಡಗಿದ್ದೇನೆ. ಅದಕ್ಕಾಗಿ ಎಲ್ಲುಂಟು ಮಂಗಳಾರತಿ, ಎಲ್ಲುಂಟು ಮುಂಚಿನಾಕ್ಷತೆ. ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ನರಕ ದೈತ್ಯನ ಕೊಂದು
ಸಿಕ್ಕಿದ್ರೆ ಹಾ. ಎಷ್ಟು ಸಂತೋಷವಾಗಿದೆ ಕೃಷಿಕನಿಗೆ. ಓಡಿದವನಿಗೆ ಬಹಳ ಸಂತೋಷ ಅಲ್ವೋ? ಅಲ್ಲಿ ಏಳುವುದು ಜಲದ ಹೊರತೆ, ಹಾ. ಇವನ ಹೃದಯ ಭಾಗದಲ್ಲಿ ಆತ್ಮಾನಂದದ ಹೊರತೆ. ಅಲ್ವೋ? ಹಾ. ಸಂತೋಷವಾದ ಯಾಕೆ ಗೊತ್ತೇ? ಯಾಕೆ? ನೀವು ನರಕಾಸುರನ್ನು ಕೊಂದು ಹಾ. ಆ ಬಳಿಕ ದೇವಲೋಕಕ್ಕೆ ಹೋಗ್ತೀರಲ್ಲ. ಹೌದು. ಆ, ನನಗೊಂದು ಅವಕಾಶ ಸಿಕ್ಕಿತು ಅಂತ ಹೇಳಿ ಎಂತದ್ದಕ್ಕೆ? ದೇವಲೋಕಕ್ಕೆ ಬರುವುದಕ್ಕೆ. ಇದು ಹೊರತೆ ಅಲ್ಲ, ಇದು ಕೊರತೆ. ಸ್ವಾಮಿ, ಹಾ. ಹೇಳುವುದನ್ನು ಕೇಳಿದ್ದೇನೆ ಅಷ್ಟೇ. ಹಾ. ದೇವಲೋಕ ಹಾಗೆ ಹೀಗೆ ಎಂಬುದಾಗಿ ಹಾ. ಪ್ರತ್ಯಕ್ಷವಾಗಿ ಕಂಡವಳು ನಾನಲ್ಲ. ಹಾ. ಪ್ರಭು, ಹಾ. ಬೆಲ್ಲ ಸಿಹಿ ಎಂಬುದಾಗಿ ಹೇಳ್ತಾರೆ, ಆದ್ರೆ ಅನುಭವಿಸಿ ಆಗಬೇಕಲ್ಲ. ಇಲ್ಲಪ್ಪ. ಸಿಹಿ ಹೇಗೆ ಅಂತ ಹೇಳಿ ಹಾ. ಆದ ಕಾರಣ ಹಾ. ನಿಮ್ಮನ್ನ ಜೊತೆಗೆ ನಿಮ್ಮ ಕೂಡ ಹಾ. ನಾನು ಕೂಡ ಹೊಂದಿಕೊಂಡು ಬಂದಿಯಿಂದ ಆದ್ರೆ ಹಾ. ಆ ದೇವಲೋಕದ ಹಾ. ಸೊಬಗನ್ನು ಹಾ. ಕಾಣುವಂತ ಅವಕಾಶ ನನಗೂ ಸಿಕ್ಕಿದ್ದಲ್ಲ. ಈಗ ದೇವಭೂಮಿಗೆ ಬರುವ ವಂಚೆ ನಿನಗುಂಟು. ಹೌದು. ಹೋಗುವುದು ನಾನು ರಕ್ಕಸರ ವಧಾರ್ಥವಾಗಿ. ಹೌದು. ತಾನೇ? ರಕ್ಕಸರ ವಧೆಗೆ ನೀವಿದ್ದೀರಲ್ಲ, ರಕ್ಕಸರ ವಧೆಗೆ ನಾನಿದ್ದೇನೆ. ನಿಮ್ಮ ಸೆರಗಿನ ಬರೆಯಲ್ಲಿ ನಾನು ಅಡಗಿ ಕುಳಿತುಕೊಳ್ತೇನೆ. ನಾನು ಹೋಗುವುದು ಯುದ್ಧಕ್ಕೆ, ಆದೀತಪ್ಪ. ಯುದ್ಧಕ್ಕಲ್ಲ. ಸ್ವಾಮಿ, ಹಾ. ಗರುಡನ ಬೆನ್ನ ಮೇಲೆ ನಾನು ಕೂಡ ಕುಳಿತುಕೊಂಡಿರ್ತೇನೆ. ನೀನು ಕುಳಿತುಕೊಳ್ಳಬಹುದು. ಹಾ. ಈಗ ಸ್ವರ್ಗಕ್ಕೆ ಹೋಗುತ್ತೇನೆ. ಹಾ. ಅಲ್ಲ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಎಲ್ಲರಿಗೂ ಮನಸ್ಸುಂಟು. ಹಾ. ಆದ್ರೆ ಹೋಗುವ ಕ್ರಮ ಬೇರೆ. ಹಾ. ನಿನಗೆ ಸ್ವರ್ಗಕ್ಕೆ ನನ್ನ ಜೊತೆಯಲ್ಲೇ ಬರಬೇಕು ಎನ್ನುವ ಇಚ್ಛೆ ಯಾಕೆ ಅಂತ ಬೇಕಲ್ಲ. ಆಗ ಪಾರಿಜಾತ ವೃಕ್ಷವನ್ನು ನೋಡ್ಪದ ವಸವು. ಪಾರಿಜಾತ ವೃಕ್ಷವನ್ನು ನೋಡ್ಪದ ವಸವು.
ಹೌದು. ಏನು ವಿಶೇಷತೆ ಎಂಬುದಾಗಿ ದೇವರೇ ಮರೆತು ಹೋಯ್ತು ನಿಮಗೆ ಯಾವುದು? ಈ ಹಿಂದಿನ ಪಾರಿಜಾತ ಪ್ರಕರಣ. ಓಹೋ, ಆವತ್ತು ಹಾ ನೀನು ಹಾಕಿದ ಬಾಗಿಲು ತೆಗೆಯುವುದಕ್ಕೆ ಎಷ್ಟು ಹೊತ್ತಾಗಿ ಅಲ್ವೋ? ಅದನ್ನು ನಾನು ನೆನಪಿಸಾಗಬೇಕು. ನನಗೆ ಮರೆಯಲಿಲ್ಲ ಆ ಮಾತು. ಹೌದೇ? ಹೌದಪ್ಪ. ಕಿತ್ತಡಿ ತಂದುಕೊಟ್ಟಂತಹ ಹೂವೊಂದನ್ನು ರುಕ್ಮಿಣಿಗೆ ಕೊಟ್ಟಿ ಎಂಬಂತಹ ಕಾರಣಕ್ಕೆ ಬೇಕಾಗಿ ನನಗೆ ಯಾಕೋ ಸಿಟ್ಟು ಬಂತು. ಮನೆಯ ಬಾಗಿಲು ಹಾಕಿದೆ, ಬಾಗಿಲು ತೆಗೆಸುವುದಕ್ಕೆ ಬಹಳ ಕಷ್ಟವಾಗಿ ಹೋಯಿತು. ಆ ಕಾಲಕ್ಕೆ ನನಗೆ ಬೇಕಾದಂತಹ ಅಲಂಕಾರವನ್ನೆಲ್ಲ ಮಾಡಿ ಕೈ ತಟ್ಟಿ ನಮಗೇನು ಕೊಟ್ಟರಲ್ಲ, ಇಂದಲ್ಲ ನಾಳೆ ಆದರೂ ಕೂಡ ಆ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ಎಂಬುದಾಗಿ. ನಿನಗೆ ಮರ ತೋರಿಸ್ತೇನೆ ಅಂತ ಹೇಳಿದ್ದೆ. ಹೌದಪ್ಪ. ಬಹುಶಃ ಇವತ್ತು ನನಗೆ ಮಾವಿನ ಮರ ತೋರಿಸ್ತೇನೆ. ಮತ್ತೆ ಅದೇ ಪಾರಿಜಾತದ ಮರ. ನಾನು ಅದನ್ನೇ ಕಾಯುವುದು. ಒಂದು ಪುಷ್ಪವೇನು? ನಿಮ್ಮ ಈ ಹಾಳು ನಾಲಿಗೆ ಉಂಟಲ್ಲ, ಏನೇನೋ ಹೇಳಿ ಉಂಟಲ್ಲ, ನನ್ನನ್ನು ಕಿಸಿರಿ ಮಾಡಬೇಡಿ ನೀವು. ಯಾಕೆ? ಅಲ್ಲ ಅಂತೆ. ಮತ್ತೆಂತದ್ದು ಹಾಗೆಲ್ಲ ಅಲ್ಲ ಅಂತೆ. ನೀನು ಸತ್ಯ ಬಾಬಾ, ಓ ನಿನಗೆ ಹೇಳಿದ್ದು ಹೌದು. ಹ. ಹೇಳಿದ್ದು ಶಿಕ್ಷಣ ಕೈಗೂಡುತ್ತದೆ ಅಂತ ಹೇಳಿ ಆಗುವುದಿಲ್ಲ. ಇರುವಲ್ಲ. ನಿನಗೆ ಪಾರಿಜಾತ ವೃಕ್ಷ ಅಲ್ವಾ? ಈ ಸಲ ಅಲ್ಲಿಂದ ಬರುವಾಗ ತಟ್ಟೆ ತೊಂದ್ರೆ ಆಗ್ತದ? ನಿನಗೆ ಅಲ್ಲಿಯೇ ಹೋಗಿ ತೋರಿಸ್ತೇನೆ ಅಂತ ಹೇಳಿ. ಬರೇ ಪಾರಿಜಾತರ ವೃಕ್ಷ ಮಾತ್ರ ನೋಡುವುದಲ್ಲ, ಆ ದೇವಲೋಕದ ವನದ ಸೌಂದರ್ಯವನ್ನು ಕಣ್ತುಂಬಾ ಕಾಣುವಂತ ಆಸೆ ನನಗಾಗಿದೆ. ಬಗೆ ಬಗೆಯ ಹೂವುಗಳು ಉಂಟಂತೆ, ದೇವಲೋಕಕ್ಕೂ ಭೂಲೋಕಕ್ಕೂ ಬಹಳ ವ್ಯತ್ಯಾಸವಂತೆ ಅಲ್ವೋ? ಆದ ಕಾರಣವೇ ನಿಮ್ಮನ್ನೇ ಹೊಂದಿಕೊಂಡು ಬಂದೆಯಿಂದಾದ್ರೆ ಒಂದು ಅವಕಾಶ ಸಿಕ್ಕೀತಲ್ಲ. ಆದ ಕಾರಣ ಪ್ರಭು ನನ್ನ ತಪ್ಪು ಹೋಗ್ತೀರಾ, ತೋರಿಸ್ತೀರಾ ವನವನ್ನು? ಬೇಡ, ಯುದ್ಧಕ್ಕೆ ಹೋಗುವುದು. ನಾನು ಏನಾಯ್ತು? ರಕ್ಷಸವದೇ ಆಗಬೇಕು. ನಾನು ನಿನ್ನನ್ನು ನೋಡುವುದು, ಅವರಲ್ಲಿ ಯುದ್ಧ ಮಾಡುವುದು. ದೇವರೇ ದೇವರೇ, ಏನಾದ್ರೂ ಆದೀತು ತಿರುಗಾಟಕ್ಕೆ ಹೋಗುವಾಗ ಹೆಂಡತಿಯನ್ನು ಕರಕೊಂಡು ಹೋಗುವ ವ್ಯವಹಾರವೇ. ನಾನು ಇಷ್ಟು ಸಮಯವಾಯಿತು ಆ ಪಾರಿಜಾತ ಪ್ರಕರಣ ಬಿಟ್ಟು ನಿಮ್ಮ ಜೊತೆ ನಾನು ಬರ್ತೇನೆ ಎಂಬುದಾಗಿ ಹಠ ಮಾಡಿದ್ದು ಉಂಟು? ಇಲ್ಲ. ಇವತ್ತು ಬರ್ತೇನೆ ಎಂಬುದಾಗಿ ನೆನಪಿಸಿದ್ದೇನೆ ಅಷ್ಟೇ. ಮತ್ತು ಒಂದು ಇಷ್ಟೆಲ್ಲಾ ದೇವತೆಗಳನ್ನು ರಕ್ಷಿಸುವ ಜೊತೆಯಲ್ಲಿ ಕೈ ಹಿಡಿದಂತಹ ಹೆಂಡತಿ ಭಾರವಾಗಿ ಹೋದೇನೆ. ಖಂಡಿತ ಇಲ್ಲ. ಈಗ ನಾನು ಬೆಳದು ಬೇಡುವ ಲೋಕರಕ್ಷಕನಾಗಿದ್ದೇನೆ ನಾನು, ಲೋಕಹಿತವನ್ನು ಕಾಪಿಟ್ಟುಕೊಳ್ಳುವವರು. ಆದ್ರೆ ಒಂದು ರೀತಿಯಿಂದ ಭಾಗ್ಯವಂತ. ತಿರುಗಾಟದವರು ಬೇಡವೇ ಬೇಡ ಅಂತ ಹೇಳುವ ಕಾಲಘಟ್ಟದಲ್ಲಿಯೂ ತಿರುಗಾಟದವ ಆದಿತುತ್ತರನ್ನು ಒಪ್ಪಿಕೊಂಡಿದ್ದೀನಿ. ಆದ್ದರಿಂದ ಆ ಬಗ್ಗೆ ನಿನ್ನಲ್ಲಿ ಹೆಮ್ಮೆ ಉಂಟು. ಮದುವೆ ಆದ ನಂತರ ಹೆಂಡತಿಯನ್ನು ರಕ್ಷಿಸಿಕೊಳ್ಳಬೇಕಾದ ಪೂರ್ಣ ಹೊಣೆಗಾರಿಕೆ ನನಗಿರುವ ಕಾರಣ ಹೋಗುವುದು ಕಥನ ಕಳಕ್ಕೆ. ದೇವ್ರೆ, ಎಲ್ಲ ಹಿಂದಿನ ಹಾಗೆ ನಾನು ಅಲ್ಲವಲ್ಲ. ಅಲ್ಲ ಅಲ್ಲ, ನಮ್ಮದು ರೀತಿಯ ಪ್ರೇಮ ವಿವಾಹ ಹೌದಲ್ವ? ಮತ್ತೆ ನಾನು ನಿಂದಪ್ಪನ ಬಳಿಗೆ ಬಂದಾಗ ನೀನು ಆ ಕಿಂಡಿಯಲ್ಲಿ ಇಳಿಸಿ ನೋಡಿ ಬರೇ ಆ ಶಮಂತಕ ಮಣಿಯನ್ನು ನೋಡುವಂತಹ ನೇವನ ನೋಡಿದ್ದು ನೀವು ಕನ್ಯಾಮಣಿಯನ್ನು ಹೌದಾ? ಶಮಂತಕ ರತ್ನದ ಫಲರೂಪವಾಗಿ ಸಿಕ್ಕಿದ ಕನ್ಯಾಮಣಿ. ಹೌದು. ಆದ್ದರಿಂದ ಈ ಮಣಿ ಇಲ್ಲೇ ಇರಲಿ. ಆದ್ದರಿಂದ ನಾನು ಅಲ್ಲಿಗೆ ಹೋಗಿ ಬರ್ತೇನೆ. ನಾನು ಬರೋದು ಬೇಡುವ? ಬೇಡುವೆ. ಈಗ ಸಮಸ್ಯೆ ಆಗುತ್ತದೆ, ಗೊತ್ತುಂಟೆ ನಿಮಗೆ. ನೀನು ಒಬ್ಬಳು ಹೊರಗೆ, ನಾಳೆ ರುಕ್ಮಿಣಿ ಹೇಳ್ತಾಳೆ, ನಾಡಿದ್ದು ಮಿತ್ರವಿಂದ ಹೇಳ್ತಾಳೆ. ಎಲ್ಲ ಹೆಂಡತಿಯರದ್ದು ಈ ಸಲವನ್ನು ಮೇಳ ಮಾಡಿಕೊಂಡು ಹೋಗುತ್ತೇನೆ. ನನಗೆ ಸಮಸ್ಯೆ ಆಗುತ್ತದೆ. ಓಹೋ, ಹಾಗೆ ಅಲ್ವಾ? ಆಯ್ತು, ಹೋಗಿ ಹೋಗಿ. ಬರುವುದು ನೀವು ನನ್ನ ಮನೆಗೆ ಅಲ್ವಾ? ನಿನ್ನ ಮನೆಗೆ. ಮೊದಲಿನ ಹಾಗೆ ಎರಡೆರಡು ಚಿಲಕ ಹಾಕ್ತೇನೆ ಮತ್ತೆ. ಬರುವುದು ಬೇಡುವ? ಈಗ ನೀನು ಹಾಕುದೇ ಚಿಲಕ. ನಾನು ಬೀಗ ಹಾಕಿಬಿಟ್ಟೇನೆ, ಬಾಗಿಲು ತೆಗಿಲಿಕ್ಕಿಲ್ಲ. ಮತ್ತೊಮ್ಮೆ ಆ ಪ್ರಸಂಗ ತರ್ತೀಯ? ಬರ್ಲಿ, ನನಗೇನು. ನಿನಗೆ ನಾನು ಬರುವುದು ಬೇಡ ಅಂತೆ. ಸಮಸ್ಯೆ ನಿನಗಿಲ್ಲ, ನನಗೆ ಆಗುವುದಲ್ಲ. ಆಗ್ಲಿ. ಸತ್ಯಭಾಮ, ಅಲ್ಲಿ ಸಮಸ್ಯೆ ಬಂದ್ರೆ ನಾನು ಹೊಣೆಯಲ್ಲ. ಇಲ್ಲಿ ಯುದ್ಧರಂಗಲ್ಲಿ ನನ್ನಿಂದಲಾಗಿ ಹಾಗುಂಟೆ. ಇಲ್ಲಪ್ಪ, ನನ್ನಿಂದಲಾಗಿ ಏನು ಸಮಸ್ಯೆ ಆಗಲಿ. ನೀನು ಒಬ್ಬಳು ಕ್ಷತ್ರಿಯ. ಮತ್ತೆ ಯುದ್ಧ ಮಾಡುವ ಕಾಲದಲ್ಲಿ ನಿನ್ನ ಪ್ರತೀಕ್ಷೆ ನಾನಿರುವುದಿಲ್ಲ. ಕೈದು ಹಿಡಿದು ನಾನು ಕೂಡ ಕಾದಾಡಬಲ್ಲೆ. ನಿನ್ನ ಸ್ವರಕ್ಷಣೆ ಮಾಡಿಕೊಳ್ಳುವ ಹೊಣೆಗಾರಿಕೆ ನಿನಗೆ ಬೇಕು. ನನಗೆ ಸೇರಿತು. ಈ ಲೋಕದ ಎಲ್ಲಾ ಹೆಣ್ಣು ಮಕ್ಕಳಿಗೂ ನಿನ್ನದೊಂದು ಪಾಠ ಆಗಬೇಕು. ಯಾವನು ಒಂದು ಹೆಣ್ಣಿನ ಮೇಲೆ ಕೆಂಗಣ್ಣು ಬೇರುತ್ತಾನೋ ಆವಾಗ ಆ ಹೆಣ್ಣಿನ ಕೈಯಲ್ಲೇ ಒಂದು ಬೇಕಾದ ರಕ್ಷಣಾಯುಧ ಉಂಟು ಆದ್ರೆ ಮಾನಿನಿಯರ ಮಾನ ರಕ್ಷಣೆಯನ್ನು ಮಾನಿನಿಯರೇ ಮಾಡುವುದಕ್ಕೆ ಸಾಧ್ಯ. ನಿಮ್ಮ ಕೈಯಲ್ಲಿ ಸುದರ್ಶನ ತಾನೆ, ನನಗೇನು ಬೇಕಾಗಿಲ್ಲ. ನನ್ನ ಕೈ ಬಳೆಯ ಪೆಟ್ಟು ಒಂದು ಸಾಕು, ಮೂಗಿನ ಮರಕ್ಕೆ ಮಾಡಿದ್ದೆ ನಾನು. ಅಷ್ಟು ಮಾಡಿದ್ರೆ ನಮಗೂ ಹೆಮ್ಮೆ. ನಾಳೆ ಕೈ ಹಿಡಿಯುವ ಪ್ರತಿಯೊಬ್ಬ ಗಂಡಸರಿಗೂ ಅಷ್ಟು ಭರವಸೆ ಬರುತ್ತದೆ. ಸರಿ, ಸಿದ್ಧವಾಗಿದ್ದಾನೆ ಗರುಡ. ಕೇಳಿಕೊಳ್ಳುವ ಹಾಗಿದ್ರೆ ಸುದರ್ಶನ, ಸಾಗೋಣವೇ?